ಆ ಊರಿನಲ್ಲಿ ಹಲವಾರು ವರ್ಷಗಳಿಂದ ಚರಂಡಿ ವ್ಯವಸ್ಥೆಯೇ ಇಲ್ಲ. ಜನತೆ ಇದರಿಂದ ಸಾಕಷ್ಟು ರೋಸಿ ಹೋಗಿದ್ರು. ಇದೀಗ ಆ ಊರಿನಲ್ಲಿ ಚರಂಡಿ ಕಾಮಗಾರಿಯ ಕೆಲಸ ಪೂರ್ಣಗೊಂಡಿದೆ. ಇದು ಬಂಟ್ವಾಳ ತಾಲೂಕಿನ ಮಾಣಿ ಗ್ರಾಮ ವ್ಯಾಪ್ತಿಯಲ್ಲಿ ಬರುವ ಕೊಡಾಜೆ ಕೋಚಪಲ್ಕೆ. ಇದಕ್ಕೆಲ್ಲ ಅನುದಾನವನ್ನ ಒದಗಿಸಿಕೊಟ್ಟಿರುವವರು ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಮುಖಂಡರು. ಚರಂಡಿ ಕಾಮಗಾರಿಯನ್ನ ಕೈಗೆತ್ತಿಕೊಳ್ಳುವ ಮೂಲಕ ಜನತೆಯ ಬಹುದಿನಗಳ ಸಮಸ್ಯೆ ಇಲ್ಲಿ ನಿವಾರಣೆಯಾದಂತಾಗಿದೆ. ಕೊಡಾಜೆ ಕೋಚಪಲ್ಕೆಯ ಪಾಣೆಮಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹಾಗೂ ಮಾಣಿ ಗ್ರಾಮ ಪಂಚಾಯತ್ ಸದಸ್ಯ ಸುದೀಪ್ ಕುಮಾರ್ ಅವರು ಚರಂಡಿ ಸಮಸ್ಯೆಯನ್ನು ನಿವಾರಿಸಿ ಶಾಶ್ವತವಾದ ಚರಂಡಿಯನ್ನ ನಿರ್ಮಿಸಲು ಅನುದಾನವನ್ನು ಒದಗಿಸಿದ್ದು, ಇದೀಗ ಕೊಡಾಜೆ ಜನತೆಯ ಬಹುದಿನಗಳ ಸಮಸ್ಯೆಗೆ ಕೊನೆಗೂ ಮುಕ್ತಿ ಸಿಕ್ಕಿದಂತಾಗಿದೆ. ಇನ್ನು ಚರಂಡಿ ಕಾಮಗಾರಿಯಲ್ಲಿ ಮಾಣಿ ವಲಯ ಕಾಂಗ್ರೆಸ್ ಅಧ್ಯಕ್ಷ ಬಾಲಕೃಷ್ಣ ಆಳ್ವ, ಮಾಣಿ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಕೇಶ್ ಶೆಟ್ಟಿ ಮಾಣಿ ಸೇರಿದಂತೆ ಸ್ಥಳೀಯರು ಕೂಡ ಕೈಜೋಡಿಸಿದ್ದಾರೆ.